ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ರವರು ಮೀನುಗಾರಿಕಾ ಮತ್ತು ಪ್ರವಾಸೋದ್ಯಮ ಅಧಿಕಾರಿಗಳೊಂದಿಗೆ ಫಲ್ಗುನಿ ನದಿಯಲ್ಲಿ ಬೋಟ್ನ ಮೂಲಕ ಹವಾನಾ ಐಲ್ಯಾಂಡ್ನಿಂದ ಕೂಳೂರು ಸೇತುವೆಯವರೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಎಲ್ಲೆಲ್ಲಿ ಎಷ್ಟು ಆಳವಿದೆ, ಎಲ್ಲಿ ಬೋಟಿಂಗ್ ಮಾಡಬಹುದು, ಎಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡಬಹುದು, ಜೆಟ್ಟಿಗಳನ್ನು ನಿರ್ಮಿಸಬಹುದು ಎಂದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿದ್ರು. ಈ ಸಂದರ್ಭ ಹವಾನಾ ಐಲ್ಯಾಂಡ್ಗೆ ತೆರಳಿ ಅಲ್ಲಿನ ಸೌಲಭ್ಯಗಳನ್ನು ವೀಕ್ಷಿಸಿ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಈಗಾಗಲೇ ವೀಕ್ಷಣೆ ಮಾಡಿದ್ದೇವೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಬರುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಇನ್ನಷ್ಟು ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿದರು. ಇವತ್ತು ನಾವು ಮಂಗಳೂರಲ್ಲಿರುವ ಗುರುಪುರ ರಿವರ್ ಒಂದು ವೀಕ್ಷಣೆಗೆ ಬಂದಿದ್ದೀವಿ. ಇಲ್ಲಿ ಇರುವ ಸಾಕಷ್ಟು ಟೂರಿಸಂ ಪೊಟೆನ್ಷಿಯಲ್ ಮತ್ತು ಸ್ಮಾರ್ಟ್ ಸಿಟಿಯಲ್ಲಿ ನಾವು ಮಾಡಬೇಕಾದ ಕೆಲಸಗಳೆಲ್ಲ ನೋಡಲಿಕ್ಕೆ ಬಂದಿದ್ದೀವಿ. ಸಾಕಷ್ಟು ಪೊಟೆನ್ಷಿಯಲ್ ಐಡೆಂಟಿಫೈ ಮಾಡಿದ್ದೀವಿ. ಕೂಡಲೇ ರಿವರ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಎಲ್ಲದು ಕೂಡ ಶುರು ಮಾಡಲಿಕ್ಕೆ ನಮ್ಮ ಟೂರಿಸಂ ಅಧಿಕಾರಿಗಳು ಎಲ್ಲರೂ ಕೂಡ ಇಮಿಡಿಯೇಟಾಗಿ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇನ್ನೊಂದು ವರ್ಷದಲ್ಲಿ ಈ ನಮ್ಮ ಗುರುಪುರ ರಿವರ್ ಕೂಳೂರಿಂದ ನಮ್ಮ ಎಂಟೈರ್ ಪೋರ್ಟ್ವರೆಗೆ ವಾಟರ್ ಬೇಸ್ಡ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ನಾವು. ನಂತರ ಮಾತನಾಡಿದ ಟೂರಿಸಂ ಡೆವಲಪರ್ ರವಿ ಪೌಲ್ ಪೆರಾಪೋ ಅವರು, ಜಿಲ್ಲಾಧಿಕಾರಿ ಮತ್ತು ಇತರ ಅಧಿಕಾರಿಗಳು ಬೋಟ್ ಮೂಲಕ ಹವಾನಾ ಐಲ್ಯಾಂಡ್ನಿಂದ ಕೂಳೂರುವರೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ನಮ್ಮಿಂದಲೂ ಕೆಲವು ಮಾಹಿತಿಯನ್ನ ಪಡೆದುಕೊಂಡರು ಎಂದು ಹೇಳಿದ್ರು. ಪ್ರವಾಸೋದ್ಯಮ ಇಲಾಖೆಯವರು ಮತ್ತು CRZನವರು ಮತ್ತು ಯಾರು ಬೋಟಿಂಗ್ ಓನರ್ಸ್ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಹವಾನಾ ಐಲ್ಯಾಂಡಿಂದ ಕೂಳೂರು ಬ್ರಿಡ್ಜ್ ತನಕ ಅಂದರೆ ಎಲ್ಲೆಲ್ಲಿ ಯಾವ ರೀತಿ ಬೋಟಿಂಗ್ ಮಾಡ್ಬೋದು, ವಾಟರ್ ಸ್ಪೋರ್ಟ್ಸ್ ಮಾಡ್ಬೋದು, ಹೌಸ್ ಬೋಟ್ ಮಾಡ್ಬೋದು, ಕೆಟಾಮ್ಯಾರಿನ್ ಮತ್ತು ಜೆಟ್ಟಿ ಮತ್ತು ಪ್ರವಾಸೋದ್ಯಮ ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತ ಈ ಎಲ್ಲ ಇಲಾಖೆಯವರು ಸೇರಿಕೊಂಡು ಬಂದು ನೋಡಿ ಜಿಲ್ಲಾಧಿಕಾರಿಯವರಿಗೆ ಯಾವ ರೀತಿ ಐಡಿಯಾಸ್ ನಾವು ಕೊಟ್ಟಿದ್ದೆವು ಮತ್ತು ಅವರಿಂದ ಅವರು ಕೆಲವೊಂದು ಮಾಹಿತಿ ಕೇಳಿದರು. ಆ ಮಾಹಿತಿ ನಾವು ಅವರ ಮಾಹಿತಿಯನ್ನು ಕಲೆ ಹಾಕಿದ್ರು. ಮತ್ತು ನಾವು ಎಲ್ಲಿ ನೀರು ಎಷ್ಟಿದೆ ಡೆಪ್ತ್. ಈ ಸಂದರ್ಭ ಪರಿಸರದ ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ದಿನೇಶ್ ಕುಮಾರ್, ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಮದೇಶ್ ಕುಮಾರ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ ಕುಮಾರ್ ಶೆಟ್ಟಿ, CRZ ಉತ್ತಪ್ಪ, ಹವಾನಾ ಐಲ್ಯಾಂಡ್ನ ಮಾಲಕ ಚರಣ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿಪೋ ನ್ಯೂಸ್ 24.